ಸ್ನೇಹಿತರೆ, ಆಷಾಢ ಮಾಸವನ್ನ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಈ ಮಾಸದಲ್ಲಿ ಶುಭ ಕಾರ್ಯಗಳು ನಡೆಯೋದು ತುಂಬಾನೇ ವಿರಳ. ಆದರೆ ನೀವು ಈ ಸಮಯದಲ್ಲೂ ಕೂಡ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟರೆ ನಿಮ್ಮ ಪುಣ್ಯ ದ್ವಿಗುಣವಾಗುತ್ತದೆ ಎನ್ನುವ ನಂಬಿಕೆ ನಮ್ಮ ಪುರಾಣಗಳಲ್ಲಿದೆ. ಹಾಗಾದ್ರೆ ಆಷಾಢ ಮಾಸದಲ್ಲಿ ನೀವು ಯಾವ್ಯಾವ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರೆ ನಿಮಗೆ ಪುಣ್ಯ ಲಭಿಸುತ್ತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಒಂದು ಕಾಲಕ್ಕೆ ಕರ್ನಾಟಕದ ಭಾಗವಾಗಿದ್ದ ಮತ್ತು ಈಗಲೂ ಕನ್ನಡಿಗರೇ ಜಾಸ್ತಿ ಆಗಿರುವ ಪ್ರಸ್ತುತ ಮಹಾರಾಷ್ಟ್ರ ರಾಜ್ಯದ ಭಾಗವಾಗಿರುವ ಸೊಲ್ಲಾಪುರ ಜಿಲ್ಲೆಯ ಭೀಮಾ ನದಿಯ ತಟದಲ್ಲಿರುವ ಹಿಂದೂಗಳ ಪವಿತ್ರ ಶ್ರೀ ಕ್ಷೇತ್ರವೇ ಪಂಢರಾಪುರ. ಅಲ್ಲಿ ಪ್ರಭು ಪಾಂಡುರಂಗ ವಿಠ್ಠಲ ಇಟ್ಟಿಗೆ ಮೇಲೆ ನಿಂತು ಭಕ್ತರನ್ನ ಅನುಗ್ರಹಿಸುತ್ತಿದ್ದಾನೆ. ವಿಠ್ಠ ಎಂದರೆ ಇಟ್ಟಿಗೆ ಎಂದರ್ಥ. ಭಗವಾನ್ ಶ್ರೀಕೃಷ್ಣ ಇಲ್ಲಿ ಇಟ್ಟಿಗೆ ರೂಪದ ಆಯತಾಕಾರದ ಕಲ್ಲಿನ ಮೇಲೆ ಒಂದೇ ಕಾಲಿನ ಮೇಲೆ ನಿಂತಿರುವ ಕಾರಣ ಶ್ರೀಕೃಷ್ಣನನ್ನ ಇಲ್ಲಿ ವಿಠ್ಠಲ ಎಂದು ಕರೆಯುತ್ತಾರೆ. ಇದೇ ರೀತಿ ಅವನು ದ್ವಾರಕಾದಿಂದ ಪಂಢರಪುರಕ್ಕೆ ಬಂದಾಗ ಕಪ್ಪಾಗಿದ್ದರೂ ಅವನ ಮುಖದ ಮೇಲೆ ಬಿಳಿ ಮರಳು ಇದ್ದದ್ರಿಂದ ಪಾಂಡುರಂಗ ಎಂದು ಕರೆಯುತ್ತಾರೆ. ಅಂದರೆ ಮರಾಠಿಯಲ್ಲಿ ಪಾಂಡ್ರ ಎಂದರೆ ಬಿಳಿ, ರಂಗ ಎಂದರೆ ಶ್ರೀಕೃಷ್ಣ ಎಂದರ್ಥ. ಇದೇ ಕಾರಣ ಇಲ್ಲಿ ವಿಠ್ಠಲನನ್ನ ಪಾಂಡುರಂಗ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಭಗವಾನ್ ಶ್ರೀಕೃಷ್ಣ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಇಟ್ಟಿಗೆ ಮೇಲೆ ನಿಂತುಕೊಂಡಿರುವ ಹಿಂದೆಯೂ ಒಂದು ರೋಚಕವಾದ ಕಥೆ ಇದೆ. ಹಿಂದೆ ಪುಂಡಲಿಕ ಎಂಬ ಭಕ್ತನೊಬ್ಬ ತನ್ನವರೊಂದಿಗೆ ಕಾಶಿಗೆ ಹೋಗುವ ಮಾರ್ಗದಲ್ಲಿ ಕುಕ್ಕುಟ ಎಂಬ ಋಷಿ ಆಶ್ರಮವನ್ನು ತಲುಪಿ ಅವರ ಬಳಿ ಕಾಶಿಗೆ ಹೋಗುವ ದಾರಿಯನ್ನು ಕೇಳುತ್ತಾನೆ. ತಾನು ಕಾಶಿಗೆ ಎಂದೂ ಹೋಗದ ಕಾರಣ ತನಗೆ ಕಾಶಿಗೆ ಹೋಗುವ ದಾರಿ ಗೊತ್ತಿಲ್ಲ ಎಂದು ಪ್ರಾಮಾಣಿಕವಾಗಿ ಕುಕ್ಕುಟ ಋಷಿಗಳು ಹೇಳಿದಾಗ ಪುಂಡಲಿಕನಿಗೆ ಸಿಟ್ಟು ಹಾಗೂ ದರ್ಪದಿಂದ ನಿಮ್ಮಂತ ಋಷಿಗಳು ಇಷ್ಟು ಹೊತ್ತಿಗೆ ಕಾಶಿಗೆ ಹೋಗಿ ಭೇಟಿ ನೀಡಬೇಕಾಗಿತ್ತು, ಯಾಕೆ ಹೋಗಿಲ್ಲ ಎಂದು ಹಂಗಿಸುತ್ತಾನೆ. ಋಷಿಗಳು ಪುಂಡಲಿಕನಿಗೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯಿಸದೆ ಸುಮ್ಮನಾಗುತ್ತಾರೆ. ಆಶ್ರಮದಲ್ಲಿ ಆ ರಾತ್ರಿ ತಂಗಿದ್ದ ಗಾಢ ನಿದ್ರೆಯಲ್ಲಿದ್ದ ಪುಂಡಲಿಕನಿಗೆ ಇದ್ದಕ್ಕಿದ್ದ ಹಾಗೆ ಕೆಲವು ಮಹಿಳೆಯರ ಧ್ವನಿಯಿಂದ ಎಚ್ಚರವಾಗುತ್ತದೆ. 3 ಮಹಿಳೆಯರು ಆಶ್ರಮದ ಕಸಗುಡಿಸಿ ನೀರನ್ನು ಚಿಮ್ಮಿಸಿ ಶುಚಿಗೊಳಿಸುವುದನ್ನು ಕಂಡು ಆ 3 ಮಹಿಳೆಯರು ಯಾರು ಎಂದು ವಿಚಾರಿಸಿದಾಗ ಅವರು ಪವಿತ್ರ ನದಿಗಳಾದಂತಹ ಗಂಗಾ, ಯಮುನಾ ಹಾಗೂ ಸರಸ್ವತಿಯಾಗಿದ್ದವು. ಅವರು ಪ್ರತಿನಿತ್ಯ ಕುಕ್ಕುಟ ಋಷಿಗಳ ಆಶ್ರಮವನ್ನು ಸ್ವಚ್ಛಗೊಳಿಸಲು ಬರುವುದಾಗಿ ಹೇಳಿಕೊಳ್ಳುತ್ತಾರೆ. ಇದನ್ನು ಕುಕ್ಕುಟ ಋಷಿಗಳ ಶಕ್ತಿ ಸಾಮರ್ಥ್ಯ ಅರಿವಾಗಿ ಅಂತವರನ್ನು ಅವಮಾನ ಮಾಡಬಾರದಿತ್ತು, ನಿಂದನೆ ಮಾಡಬಾರದಿತ್ತು ಎಂದು ಪಶ್ಚಾತ್ತಾಪ ಪಡುತ್ತಾನೆ. ಧಾರ್ಮಿಕತೆ, ಆಧ್ಯಾತ್ಮಿಕತೆ ಮತ್ತು ಭಕ್ತಿಯ ಕೆಲವು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವುದರಿಂದಾಗಲಿ ಅಥವಾ ಆಡಂಬರದ ಆಚರಣೆಗಳನ್ನು ಮಾಡುವುದರಿಂದ ದೇವರು ಒಲಿಯುವುದಿಲ್ಲ ಎನ್ನುವುದು ಇದರಿಂದ ಅವನಿಗೆ ಗೊತ್ತಾಗುತ್ತದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ಮಗಳನ್ನು ಸರಿಯಾಗಿ ನಿರ್ವಹಿಸಿದರೆ ದೇವರು ಅವರ ಮನೆಗೆ ಬರುತ್ತಾನೆಂದು ಇದರಿಂದ ಅವನಿಗೆ ಅರ್ಥವಾಗುತ್ತದೆ. ಆಗ ಪುಂಡಲೀಕ ಕಾಶಿಗೆ ಹೋಗುವ ಬದಲು ತನ್ನ ಮನೆಗೆ ಬಂದು ತನ್ನ ವಯೋವೃದ್ಧ ಪೋಷಕರ ಸೇವೆಗಾಗಿ ತನ್ನ ಸಂಪೂರ್ಣ ಸಮಯವನ್ನ ಮೀಸಲಿಟ್ಟು ಅತ್ಯಂತ ಜತನದಿಂದ ತನ್ನ ತಂದೆ ತಾಯಿಯ ಸೇವೆಯನ್ನು ಮಾಡುತ್ತಾನೆ. ಇದನ್ನು ಕಂಡು ಶ್ರೀಕೃಷ್ಣನಿಗೆ ಪುಂಡಲಿಕನನ್ನು ಪರೀಕ್ಷಿಸುವ ಸಲುವಾಗಿ ಗೋಪಾಲನ ವೇಷದಲ್ಲಿ ಅವನ ಮನೆಗೆ ಬಂದು ಅವನ ಮನೆಯ ಬಾಗಿಲನ್ನು ಬಡಿಯುತ್ತಾನೆ. ಆ ಸಮಯದಲ್ಲಿ ಪ್ರಾಮಾಣಿಕವಾಗಿ ತನ್ನ ಹೆತ್ತವರ ಸೇವೆಯನ್ನು ಮಾಡುತ್ತಿದ್ದ ಪುಂಡಲಿಕನು ಗೋಪಾಲನ ವೇಷದಲ್ಲಿರುವುದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಎಂದು ಅರಿಯದೆ, ನಾನು ಈಗ ನನ್ನ ತಂದೆ ತಾಯಿಯ ಸೇವೆಯಲ್ಲಿ ನಿರತನಾಗಿದ್ದೇನೆ, ಈಗ ನಿನ್ನನ್ನು ಭೇಟಿ ಮಾಡಲು ಸಾಧ್ಯವಿಲ್ಲ, ನೀನು ಮುಂದೆ ಹೋಗು, ಇಲ್ಲವಾದರೆ ಸ್ವಲ್ಪ ಹೊತ್ತು ನನಗಾಗಿ ಕಾಯಲು ಸಾಧ್ಯವಾ ಎಂದು ಕೇಳಿದಾಗ, ಸರಿ, ಹಾಗಾದರೆ ನೀನು ಕರೆಯುವವರೆಗೂ ನಾನು ಇಲ್ಲೇ ಇರುತ್ತೇನೆ ಎಂದು ಭಗವಂತ ಶ್ರೀಕೃಷ್ಣ ಹೇಳುತ್ತಾನೆ. ಹಾಗಾದ್ರೆ ನೀನು ಕರೆಯುವವರೆಗೂ ನಾನು ಬಿಸಿಲಿನಲ್ಲಿ ಹೇಗೆ ಇಲ್ಲಿ ನಿಲ್ಲಬೇಕು ಎಂದು ಕೇಳಿದಾಗ ಪುಂಡಲೀಕ ಅಲ್ಲೇ ಇದ್ದ ಒಂದು ಇಟ್ಟಿಗೆಯನ್ನ ಶ್ರೀಕೃಷ್ಣನ ಹತ್ತಿರ ಎಸೆಯುತ್ತಾನೆ. ಆಗ ಭಗವಂತನು ಪುಂಡಲೀಕನ ಮನೆಯ ಬಾಗಿಲಲ್ಲಿ ಇಟ್ಟಿಗೆ ಮೇಲೆಯೇ ಸೊಂಟದ ಮೇಲೆ ಕೈನಿಟ್ಟುಕೊಂಡು ಒಂದೇ ಕಾಲಿನ ಮೇಲೆ ನಿಂತು ಪುಂಡಲೀಕ ತನ್ನ ಹೆತ್ತವರ ಸೇವೆಯನ್ನು ಮಾಡುತ್ತಿರುವುದನ್ನೇ ಆನಂದದಿಂದ ನೋಡುತ್ತಲೇ ಪುಂಡಲೀಕನ ಆಗಮನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಾನೆ. ತನ್ನ ತಂದೆ ತಾಯಿಯರು ನಿದ್ದೆಗೆ ಜಾರಿದ ನಂತರ ತನ್ನನ್ನು ನೋಡಲು ಬಂದವರು ಯಾರು ಎಂದು ಮನೆಯಿಂದ ಹೊರಬಂದು ನೋಡಿದಾಗ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಮನೆಯ ಮುಂದೆ ನಿಂತಿರುವುದನ್ನು ನೋಡಿ ತನ್ನನ್ನೇ ತಾನು ನಂಬಲಾಗದೆ ಅಜ್ಞಾನದಿಂದ ಅಷ್ಟು ಹೊತ್ತು ಭಗವಂತನನ್ನ ಕಾಯುವಂತೆ ಮಾಡಿದ್ದಕ್ಕೆ ಕ್ಷಮೆಯನ್ನು ಕೇಳುತ್ತಾನೆ. ಅದರಿಂದ ಸಂತುಷ್ಟನಾದ ಭಗವಂತ ನಿನಗೆ ಇಷ್ಟವಾದ ವರವನ್ನು ಕೇಳುಕು ಎಂದಾಗ ಬಯಸದೆ ಭಗವಂತನೇ ನನ್ನ ಮನೆಯ ಬಾಗಿಲಿಗೆ ಬಂದಿರುವಾಗ ಇದಕ್ಕಿಂತ ಹೆಚ್ಚಿನದು ಬಯಸುವುದರಲ್ಲಿ ಅರ್ಥವಿಲ್ಲ ಎಂದು ಹೇಳುತ್ತಾನೆ. ಆಗ ಭಗವಂತನೇ ಬಲವಂತ ಮಾಡಲು ತನಗೆ ಸಿಕ್ಕಿದ ಭಗವಂತನ ದರ್ಶನ ಭಾಗ್ಯ ಎಲ್ಲರಿಗೂ ಸಿಗುವಂತಾಗಲು ಭಗವಂತನನ್ನು ಶಾಶ್ವತವಾಗಿಯೇ ಇಲ್ಲಿಯೇ ನೆಲೆಸುವಂತೆ ಕೋರಿಕೊಳ್ಳುತ್ತಾನೆ.
ಹೀಗೆ ಶ್ರೀಕೃಷ್ಣ ಅಲ್ಲಿಯೇ ಇಟ್ಟಿಗೆ ಮೇಲೆ ನಿಂತು ಕಲ್ಲಾಗುತ್ತಾನೆ. ಇದೇ ಕಾರಣ ಶ್ರೀಕೃಷ್ಣನನ್ನ ಇಲ್ಲಿ ವಿಠ್ಠಲ ಎಂದು ಕರೆಯಲಾಗುತ್ತದೆ. ಇದೇ ಪಂಢರಾಪುರದಲ್ಲಿ ಈಗ ಶ್ರೀಕೃಷ್ಣ ಮತ್ತು ಪುಂಡಲೀಕ ಭೇಟಿಯಾದ ಸ್ಥಳದಲ್ಲಿ ಭವ್ಯವಾದ ದೇವಸ್ಥಾನವನ್ನು ಕೂಡ ನಿರ್ಮಿಸಲಾಗಿದೆ. ಅರ್ಥ ದ್ವಾರಕೆಯಲ್ಲಿದ್ದ ರುಕ್ಮಿಣಿಯು ಎಷ್ಟು ದಿನಗಳಾದರೂ ಶ್ರೀಕೃಷ್ಣ ಬರದೇ ಇರುವಾಗ ಅವನನ್ನು ಹುಡುಕಿಕೊಂಡು ಪಂಢರಾಪುರಕ್ಕೆ ರುಕ್ಮಿಣಿಯು ಬರುತ್ತಾಳೆ. ಆಗ ತಾನು ಸಹ ಕೃಷ್ಣನ ಜೊತೆ ಶಾಶ್ವತವಾಗಿ ಪಂಢರಾಪುರದಲ್ಲಿ ನೆಲೆಸುತ್ತೇನೆಂದು ಆಶ್ವಾಸನೆ ನೀಡುತ್ತಾಳೆ. ಇದೇ ಕಾರಣ ಇಂದಿಗೂ ಸಹ ಈ ದೇವಾಲಯದ ಒಳಗೆ ಇಟ್ಟಿಗೆಯ ಮೇಲೆ ಶ್ರೀಕೃಷ್ಣನ ವಿಗ್ರಹವಿದ್ದು ಅವನ ಪಕ್ಕದಲ್ಲಿಯೇ ರುಕ್ಮಿಣಿಯ ವಿಗ್ರಹವನ್ನು ನೀವು ಕಾಣಬಹುದಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ನೆಲೆಸಿರುವ ಚಾಮುಂಡೇಶ್ವರಿ ದೇವಾಲಯವು ಒಂದು ಶಕ್ತಿಪೀಠವಾಗಿದೆ. ಕೌಂಚಪೀಠ ಎಂದು ಸಹ ಕರೆಯಲಾಗುತ್ತಿರುವ ಈ ಶಕ್ತಿ ದೇವಿಯು ಮೈಸೂರಿನ ಸಂಸ್ಥಾನದ ಅರಸರು ಹಿಂದಿನಿಂದಲೂ ಪ್ರಮುಖವಾಗಿ ಪೂಜಿಸಿಕೊಂಡು ಬಂದಿರುವ ದೇವಿಯಾಗಿದ್ದಾಳೆ. ಚಾಮುಂಡೇಶ್ವರಿಯು ಮೈಸೂರಿನಲ್ಲಿ ಹೇಗೆ ನಿಂತಳು, ಚಾಮುಂಡೇಶ್ವರಿ ಬೆಟ್ಟ ಎಂಬ ಹೆಸರು ಹೇಗೆ ಬಂತು ಎಂಬುದು ಪೌರಾಣಿಕ ಕಥೆಗಳಲ್ಲಿ ನಾವು ಕಾಣಬಹುದು. ಈ ಹಿಂದೆ ಈ ಪ್ರದೇಶ ಮಹಿಷ ಮಂಡಲಿ ಎಂದು ಕೂಡ ಗುರುತಿಸಲಾಗಿತ್ತು. ಇಲ್ಲಿ ಮಹಿಷಾಸುರನೆಂಬ ರಾಕ್ಷಸ ದರ್ಬಾರ್ ಮಾಡುತ್ತಿದ್ದನಲ್ಲದೆ ಮಾನವರು ಹಾಗೂ ದೇವತೆಗಳಿಗೆ ಕಾಟವನ್ನು ಕೊಡುತ್ತಿದ್ದ. ಈತ ಯಾವುದೇ ಗಂಡು ಹಾಗೂ ಪ್ರಾಣಿಯಿಂದ ನನಗೆ ಸಾವು ಬರಬಾರದೆಂದು ಶಿವನಿಂದ ವರ ಪಡೆದಿದ್ದ. ಇದೇ ಕಾರಣದಿಂದ ಈ ಭೂಮಿಯ ಮೇಲೆ ನನ್ನನ್ನು ಸಾಯಿಸಲು ಹಾಗೂ ನನಗೆ ಏನೂ ಆಗಲಾರದು ಎಂಬ ಅಹಂಕಾರದಿಂದ ಮೆರೆಯುತ್ತಿದ್ದ. ಈತನ ಹಿಂಸೆಯಿಂದ ನಲುಗಿದ ಜನ ಮತ್ತು ದೇವತೆಗಳು ತಮ್ಮನ್ನು ಕಾಪಾಡುವಂತೆ ಶಿವನಿಗೆ ಮೊರೆ ಹೋಗುತ್ತಾರೆ. ಕೊಟ್ಟ ವರವನ್ನು ಹಿಂಪಡೆಯಲು ಸಾಧ್ಯವಾಗದ ಶಿವ ಪಾರ್ವತಿ ಬಳಿಗೆ ಹೋಗುವಂತೆ ದೇವತೆಗಳಿಗೆ ಹೇಳುತ್ತಾನೆ. ಅದರಂತೆ ಪಾರ್ವತಿಯ ಬಳಿಗೆ ಹೋದ ದೇವತೆಗಳು ತಮ್ಮ ಶಕ್ತಿಯನ್ನೆಲ್ಲ ಪಾರ್ವತಿಗೆ ಧಾರೆ ಎರೆಯುತ್ತಾರೆ. ಈ ಸಂದರ್ಭದಲ್ಲಿ ಪಾರ್ವತಿಯು ಶಕ್ತಿ ರೂಪಿಣಿಯಾಗಿ ಚಾಮುಂಡೇಶ್ವರಿಯ ಅವತಾರ ತಾಳಿ ಬಂದು ಮಹಿಷಾಸುರನನ್ನ ಸಂಹರಿಸುತ್ತಾಳೆ. ಅಲ್ಲದೆ ಮಹಿಷಾಸುರ ಮರ್ದಿನಿ ಎಂದು ಶ್ರೀ ಚಾಮುಂಡೇಶ್ವರಿಯು ಮಹಿಷಮಂಡಲದಲ್ಲಿ ಮಹಾ ಬೆಟ್ಟದಲ್ಲಿ ನೆಲೆಸುತ್ತಾಳೆ. ಅಲ್ಲಿಂದಾಚೆಗೆ ತಾಯಿ ಚಾಮುಂಡೇಶ್ವರಿ ನೆಲೆಯಿಂದಾಗಿ ಮಹಾಬಲ ಬೆಟ್ಟ ಚಾಮುಂಡಿ ಬೆಟ್ಟವಾಗಿ ಪುಣ್ಯಕ್ಷೇತ್ರವಾಗಿ ಈಗಲೂ ಕೂಡ ಭಕ್ತರನ್ನ ಸೆಳೆಯುತ್ತದೆ. ಅದರಲ್ಲೂ ಆಷಾಢ ಮಾಸದಲ್ಲಂತೂ ಚಾಮುಂಡೇಶ್ವರಿಯ ವರ್ಧಂತಿಗೆ ಹೆಸರುವಾಸಿಯಾಗಿದೆ. ಯದುವಂಶಸ್ಥರಾದಂತಹ ಮೈಸೂರು ಮಹಾರಾಜರು ತಮ್ಮ ಕುಲದೇವತೆಯಾಗಿ ಚಾಮುಂಡೇಶ್ವರಿಯನ್ನ ಸ್ವೀಕರಿಸಿದ ಕಾರಣದಿಂದಾಗಿ ಚಾಮುಂಡೇಶ್ವರಿ ಬೆಟ್ಟ ಮತ್ತು ಅಮ್ಮನವರ ದೇಗುಲ ಪ್ರಖ್ಯಾತಿಯನ್ನು ಇನ್ನೂ ಹೆಚ್ಚಿಗೆ ಪಡೆದಿದೆ. ಗರ್ಭಗುಡಿಯಲ್ಲಿ ಮಹಿಷಾಸುರ ಮರ್ದಿನಿಯಾದ ಚಾಮುಂಡೇಶ್ವರಿಯ ವಿಗ್ರಹವು ವಿರಾಜಮಾನವಾಗಿದೆ. 8 ಭುಜಗಳನ್ನು ಹೊಂದಿರುವ ಚಾಮುಂಡೇಶ್ವರಿ ಇಲ್ಲಿ ಆಸೀನಳಾಗಿದ್ದಾಳೆ. ಈ ವಿಗ್ರಹವು ಬಹಳಷ್ಟು ಪುರಾತನವಾಗಿದ್ದು ಈ ಶಿಲಾಮೂರ್ತಿಯನ್ನು ಮಾರ್ಕಂಡೇಯ ಋಷಿಗಳು ಸ್ಥಾಪಿಸಿದ್ದರೆಂದು ಸ್ಥಳ ಪುರಾಣ ಸಾರುತ್ತದೆ. 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು 1000 ವರ್ಷಕ್ಕೂ ಹಿಂದಿನ ಹಿನ್ನೆಲೆಯಲ್ಲಿರುವ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಮಹಾದ್ವಾರದ ಮೇಲೆ ಈ ದೊಡ್ಡ ಗೋಪುರವನ್ನು ಕಟ್ಟಿಸುತ್ತಾರೆ. ಸಿಂಹವಾನ ಒಂದನ್ನ ಮರದ ಮೇಲೆ ನಿರ್ಮಿಸಿ ಕೊಡುಗೆ ಕೊಡುತ್ತಾರೆ. ಸಿಂಹವಾನವನ್ನು ರಥೋತ್ಸವ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಇದರಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನಿಟ್ಟು ರಥವನ್ನು ಎಳೆಯಲಾಗುತ್ತದೆ. ದ್ವಾರದ ಮೇಲ್ಭಾಗದಲ್ಲಿ ಸಣ್ಣದೊಂದು ಗಣಪತಿಯ ವಿಗ್ರಹವನ್ನು ನೀವು ನೋಡಬಹುದು. ಈ ದೇವಸ್ಥಾನದ ದ್ವಾರದ ಬೃಹತ್ ಮರದ ಬಾಗಿಲನ್ನು ಬೆಳ್ಳಿಯ ತಗಡಿನಿಂದ ಹೊದಿಸಲಾಗಿದ್ದು ಬೆಳ್ಳಿಯ ಬಾಗಿಲಿನ ಮೇಲೆ ದೇವಿಯ ಹಲವು ಸ್ವರೂಪಗಳನ್ನು ನೀವು ಕಾಣಬಹುದು. ಮಹಾದ್ವಾರದ ಕೆಳಪಾರ್ಶ್ವದಲ್ಲಿ ಇಂದ್ರಾದಿ ಅಷ್ಟಾದಿಕಾಲ್ಪಕರ ವಿಗ್ರಹಗಳಿವೆ. ಮಹಾದ್ವಾರದಿಂದ ಕೆಳಗೆ ಬಂದರೆ ಬಲಭಾಗದಲ್ಲಿ ದಕ್ಷಿಣ ಮುಖವಾಗಿ ಗಣಪತಿಯ ಸಣ್ಣ ವಿಗ್ರಹವನ್ನು ಸ್ಥಾಪಿಸಲ್ಪಟ್ಟಿದೆ. ವಿಘ್ನರಾಜನಿಗೆ ನೆನೆಸಿ ಕೆಲವು ಕಲ್ಲಿನ ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ದೇವಸ್ಥಾನದ ಬಲಪೀಠ ಮತ್ತು ಧ್ವಜಸ್ತಂಭ ನಿಮಗೆ ಕಂಡುಬರುತ್ತದೆ. ಬಲಪೀಠದ ಮೇಲೆ ದೇವಿಯ ಪಾದಗಳನ್ನು ರೂಪಿಸಲಾಗಿದೆ. ಇವೆರಡರ ಮುಂಭಾಗದಲ್ಲಿ ಗರ್ಭಗುಡಿಗೆ ಅಭಿಮುಖವಾಗಿ ಸಣ್ಣದೊಂದು ನಂದಿ ವಿಗ್ರಹ ಕೂಡ ಇದೆ. ಮಾತೆ ಚಾಮುಂಡೇಶ್ವರಿಯನ್ನು ಅದು ವೀಕ್ಷಿಸುತ್ತಾ ಕುಳಿತಿರುವ ಹಾಗೆ ಗೋಚರಿಸುತ್ತದೆ. ಧ್ವಜಸ್ತಂಭದಲ್ಲಿ ಈಶಾನ್ಯದಲ್ಲಿ ಗೋಡೆಯ ಮೇಲೆ ಆಂಜನೇಯ ವಿಗ್ರಹವಿದ್ದು ಅದಕ್ಕೂ ನಿತ್ಯ ಪೂಜೆ ನಡೆಯುತ್ತದೆ. ಇಲ್ಲಿನ ಪ್ರವೇಶ ದ್ವಾರದಲ್ಲಿ ನಂದಿನಿ ಮತ್ತು
ಕಮಲಿನಿ ಎಂಬ ದ್ವಾರಪಾಲಕಿಯರ ವಿಗ್ರಹಗಳು ದ್ವಾರದ ಎಡ ಮತ್ತು ಬಲಭಾಗದಲ್ಲಿವೆ. ಗರ್ಭಗುಡಿಗೆ ಮುಂಚೆ ಇರುವ ಅತರಾಳದ ಎಡಭಾಗದಲ್ಲಿ ಮುದ್ದಾದ ಗಣಪತಿಯ ವಿಗ್ರಹ ಮತ್ತು ಬಲಭಾಗದಲ್ಲಿ ಭೈರವ ದೇವರ ವಿಗ್ರಹಗಳು ನಿಮಗೆ ಗೋಚರಿಸುತ್ತವೆ. ಭೈರವ ದೇವರ ಎಡಭಾಗದಲ್ಲಿ ಚಾಮುಂಡಿಯ ಪಂಚಲೋಹದ ಸುಂದರ ಮೂರ್ತಿ ನಿಮಗೆ ಕಾಣಬಹುದು. ಗಣಪತಿಯ ಬಲಭಾಗದಲ್ಲಿ ಭಕ್ತನ ದಿರಿಸು ತೊಟ್ಟಿರುವ ಮುಮ್ಮಡಿ ಕೃಷ್ಣರಾಜ ಒಡೆಯರ 6 ಅಡಿ ಎತ್ತರದ ಸುಂದರ ಭಕ್ತ ವಿಗ್ರಹ ಕಾಣುತ್ತದೆ. ಮಹಾರಾಜರು ತಮ್ಮ 3 ಪತ್ನಿಯರೊಂದಿಗೆ ದೇವಿಗೆ ಕೈ ಮುಗಿದು ನಿಂತಿದ್ದಾರೆ. ಮಹಾರಾಜರ ಎಡಭಾಗದಲ್ಲಿ ನಿಂತಿರುವವರು ರಾಮವಿಲಾಸ, ಲಕ್ಷ್ಮೀ ವಿಲಾಸ ಮತ್ತು ಕೃಷ್ಣ ವಿಲಾಸ ಮಹಾರಾಣಿಯರು. ದೇವಾಲಯದ ಅರ್ಚಕರು ತಾಯಿಯ ಸ್ವರೂಪದ ಶಿಲಾ ಪ್ರತಿಮೆಯನ್ನು ಪ್ರತಿದಿನ ಅಲಂಕರಿಸಿ ಪೂಜೆ ಮಾಡುತ್ತಾರೆ. ಯದುಕುಲ ದೇವತೆಯಾಗಿ ಬೆಳೆದು ಬಂದಿರುವ ಶ್ರೀ ಚಾಮುಂಡೇಶ್ವರಿಗೆ ಮೈಸೂರಿನ ಮಹಾರಾಜರು ಹಲವಾರು ಬೆಲೆ ಬಾಳುವ ಹಾಗೂ ಅಪರೂಪದ ಕಾಣಿಕೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಒಪ್ಪಿಸಿದ್ದಾರೆ. ಸಾವಿರಾರು ವರ್ಷಗಳಿಗೂ ಹೆಚ್ಚಿನ ಹಿನ್ನೆಲೆಯುಳ್ಳ ಈ ದೇವಾಲಯದ ಜೀರ್ಣೋದ್ಧಾರವನ್ನು 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿಸಿ ಮಹಾದ್ವಾರದ ಮೇಲೆ ದೊಡ್ಡ ಗೋಪುರವನ್ನು ಕಟ್ಟಿಸಿದ್ದಾರೆ. ಈ ಶಕ್ತಿ ದೇವತೆಗೆ ಮಾನವ ಮತ್ತು ಪ್ರಾಣಿ ಬಲಿಯನ್ನ ಹಿಂದೆ ಕೊಡಲಾಗುತ್ತಿತ್ತು. ಆದರೆ 18ನೇ ಶತಮಾನದಲ್ಲಿ ಅದಕ್ಕೆ ಕಡಿವಾಣ ಹಾಕಲಾಗಿದೆ. ಈಗ ಏನಿದ್ದರೂ ಫಲಪುಷ್ಪ ಅರ್ಚನೆ, ಹಣ್ಣು ಹೂವು ಸಮರ್ಪಣೆ ಮಾತ್ರ ಮಾಡಲಾಗುತ್ತದೆ. ಆಷಾಢದಲ್ಲಿ ಹೆಚ್ಚಾಗಿ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನಗಳಿಗೆ ಭಕ್ತಾದಿಗಳು ಹೋಗುವುದು ಕಡಿಮೆ. ಆದರೆ ಚಾಮುಂಡೇಶ್ವರಿ ದೇವಿಯನ್ನ ಆಷಾಢ ಮಾಸದಲ್ಲಿ ದರ್ಶನ ಪಡೆದರೆ ನಿಮ್ಮೆಲ್ಲ ಪಾಪಗಳು ನಾಶವಾಗುತ್ತವೆ ಎನ್ನುವ ನಂಬಿಕೆ ಇಲ್ಲಿದೆ. ಇದೇ ಕಾರಣ ದೇಶ ವಿದೇಶಗಳಿಂದಲೂ ಕೂಡ ಭಕ್ತಾದಿಗಳು ಆಷಾಢ ಮಾಸದಲ್ಲಿಯೇ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಈ ಸಂದರ್ಭದಲ್ಲಿ ಈ ದೇವಾಲಯದ ವಿಶೇಷತೆ ಹಾಗೂ ವಿಸ್ಮಯ ಏನೆಂದರೆ, ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ವರ್ಧಂತಿಯ ಸಮಯದಲ್ಲಿ ತಾಯಿ ಚಾಮುಂಡೇಶ್ವರಿಯು ಕಣ್ಣನ್ನ ಬಿಡುತ್ತಾಳೆ ಎನ್ನುವ ನಂಬಿಕೆ ಇಲ್ಲಿ 100 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಈ ಚಾಮುಂಡೇಶ್ವರಿ ವರ್ಧಂತಿ ಸಮಯದಲ್ಲಿ ದೇವಸ್ಥಾನವನ್ನ ಭವ್ಯವಾಗಿ ದೀಪಗಳಿಂದ ಅಲಂಕಾರ ಮಾಡಲಾಗುತ್ತದೆ. ನೀವು ಈ ಸಂದರ್ಭದಲ್ಲಿ ಮೈಸೂರು ನಗರದಿಂದಲೇ ಚಾಮುಂಡೇಶ್ವರಿ ಬೆಟ್ಟವನ್ನು ನೋಡಿದರೆ ಬೆಟ್ಟದ ಮೇಲೆ ಏನೋ ಚಮತ್ಕಾರ ನಡೆಯುತ್ತಿದೆ ಅನಿಸುತ್ತದೆ. ಅಷ್ಟೊಂದು ಭವ್ಯ ಹಾಗೂ ದಿವ್ಯ ಅಲಂಕಾರ ಈ ದೇವಸ್ಥಾನದ ಮೇಲೆ ಹಾಗೂ ಈ ಬೆಟ್ಟದ ಮೇಲೆ ನೀವು ಕಾಣಬಹುದು. ಸ್ನೇಹಿತರೆ, ನಿಮಗೊಂದು ವೇಳೆ ಅವಕಾಶ ಸಿಕ್ಕರೆ ಅದರಲ್ಲೂ ಆಷಾಢ ಮಾಸದಲ್ಲಿ ಈ ಬೆಟ್ಟಕ್ಕೆ ಹೋಗಲಿರುವ 1000 ಮೆಟ್ಟಿಲುಗಳನ್ನು ಹತ್ತಿ ದೇವಿಯ ದರ್ಶನವನ್ನು ಪಡೆದರೆ ನೀವು ಪುನೀತರಾಗಬಹುದು ಎನ್ನುವ ನಮ್ಮ ಅನಿಸಿಕೆ. ಹಾಗಾದರೆ ಯಾಕೆ ತಡ? ಇದೇ ಆಷಾಢದಲ್ಲಿ ಪ್ರತಿ ಶುಕ್ರವಾರ ನಡೆಯುವ ಭವ್ಯ ಹಾಗೂ ದಿವ್ಯ ಪೂಜೆಯಲ್ಲಿ ಪಾಲ್ಗೊಂಡು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಿ ಎಂದು ನಾವು ಕೂಡ ಆಶಿಸುತ್ತೇವೆ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಜೈ ಚಾಮುಂಡೇಶ್ವರಿ ಎಂದು ಸಂಬೋಧಿಸಿ.